ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಸಿ ವಿನಯರಾಜ್, ಬಿಜೆಪಿಗರು ಕೇವಲ ರಾಜಕಾರಣಕ್ಕಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಹಿಂದೂಗಳು ಜಾತಿ ಉಪಜಾತಿ ಕಾಲಂನಲ್ಲಿ ಹಿಂದೂ ಎಂದು ಮಾತ್ರ ನಮೂದಿಸಿ ಎಂದು ಬಿಜೆಪಿ ಹಾಗೂ ಆರ್ಎಸ್ಎಸ್ ಮುಖಂಡರು ಕರೆ ನೀಡುತ್ತಿದ್ದಾರೆ. ಇದು ತಪ್ಪು. ಸಮೀಕ್ಷೆಗೆ ಬಂದಾಗ ಜಾತಿ ಉಪಜಾತಿ ನಮೂದಿಸದಿದ್ದರೆ ಸರ್ಕಾರದ ಸವಲತ್ತುಗಳಿಂದ ಅರ್ಹರು ವಂಚಿತರಾಗುವ ಸಾಧ್ಯತೆಗಳಿವೆ ಎಂದು ಎಚ್ಚರಿಸಿದರು. ನೀವು ನಿಮ್ಮ ಜಾತಿ ಉಪಜಾತಿಯನ್ನು ನೀವು ನಮೂದು ಮಾಡದೇ ಇದ್ದಲ್ಲಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳಿಂದ ನೀವು ವಂಚಿತರಾಗಲಿಕ್ಕಿದ್ದೀರಿ. ಬಿಜೆಪಿಯವರು ಹಿಂದುಳಿದ ವರ್ಗದ ಜನ, ದಲಿತ ವರ್ಗದ ಜನರ ವಿರುದ್ಧವಾಗಿ ಇವತ್ತು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಅವರಿಗೆ ರಾಜಕೀಯ ಷಡ್ಯಂತ್ರ ಇದೆ. ರಾಜಕೀಯವಾಗಿ ಲಾಭ ಪಡೆಯುವುದಕ್ಕೋಸ್ಕರ ಇಂಥ ಒಂದು ಕರೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ತೊಂದರೆ ಆಗುವಂಥದ್ದು ಹಿಂದುಳಿದ ವರ್ಗದ ಜನರಿಗೆ, ದಲಿತ ವರ್ಗದ ಜನರಿಗೆ ತೊಂದರೆ ಆಗ್ತದೆ ಎನ್ನುವಂಥ ನೇರ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ.